ಸಾರ್ವಜನಿಕರ ನಿರಂತರ ದೂರಿನ ಹಿನ್ನೆಲೆಯಲ್ಲಿ ವಿಟ್ಲ ಉಪನೋಂದಣಿ ಕಚೇರಿಗೆ ದಿಢೀರನೆ ಭೇಟಿ ನೀಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಉಪನೋಂದಣಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ವಿಟ್ಲದಲ್ಲಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ದಾಖಲೆಗಳನ್ನು ನೋಂದಣಿ ಮಾಡಿಕೊಳ್ಳಲು ಜನರು ಪ್ರತಿನಿತ್ಯ ಗಂಟೆಗಟ್ಟಲೆ ಕಾಯ್ತಾ ಇದ್ದು, ನೋಂದಣಾಧಿಕಾರಿ ತಡವಾಗಿ ಕಚೇರಿಗೆ ಹಾಜರಾಗ್ತಾ ಇರುವ ಬಗ್ಗೆ ಸಾರ್ವಜನಿಕರು ಪುತ್ತೂರು ಶಾಸಕರಿಗೆ ದೂರನ್ನ ನೀಡಿದರು. ಈ ಬಗ್ಗೆ ಶಾಸಕರು ಬೆಳಗ್ಗೆನೇ ಕಚೇರಿಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಬಂದು ಕೆಲವು ಹೊತ್ತು ಕಳೆದರೂ ಹೊರಗಡೆ ನಿಂತುಕೊಂಡಿದ್ದೆ. ಶಾಸಕರ ಜೊತೆಗೆ ಹೇಗೆ ನಡೆದುಕೊಳ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಇನ್ನು ಜನರಲ್ಲಿ ಯಾವ ರೀತಿ ನಡೆದುಕೊಳ್ತೀರಿ, ಸ್ವಲ್ಪವಾದರೂ ಜವಾಬ್ದಾರಿ ಇದೆಯಾ ನಿಮ್ಗೆ ಅಂತ ಪ್ರಶ್ನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪನೋಂದಣಾಧಿಕಾರಿ ಪ್ರೇಮಾ ಅವರು, ಸರ್ವರ್ ಸಮಸ್ಯೆ ಇದೆ, ಇಬ್ಬರು ಮಾತ್ರ ಸಿಬ್ಬಂದಿ ಇದ್ದಾರೆ, ಕಂಪ್ಯೂಟರ್ ಕೂಡ ಕೈ ಕೊಡ್ತಾ ಇದೆ, ಈ ಸಮಸ್ಯೆಯಿಂದ ಕೆಲಸ ಕಾರ್ಯ ತಡವಾಗ್ತಾ ಇದೆ, ನಾನು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೇನೆ, ಟೋಕನ್ ನೀಡಿದ ಎಲ್ಲರ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಉಪನೋಂದಾವಣಿ ಅಧಿಕಾರಿಗೆ ಶಾಸಕರು ಸೂಚನೆಯನ್ನ ನೀಡಿದ್ರು. ಜನರಲ್ಲಿ ಯಾವ ರೀತಿ ನೋಡಬಹುದು ನನಗೆ ಗೊತ್ತಾಯ್ತು. ಈಗ ನಾನಲ್ಲಿ ಬಂದು ಕಾಯ್ತಾ ಇದ್ದೇನೆ, ನಾನು ಅದಕ್ಕೆ ಕಾಯ್ದು ಏನ್ ಮಾಡ್ತೀರಾ ಅಂತ ಹೇಳಿ ಒಂದು ಸಬ್ರೀಸ್ ಆಗಿ ಜವಾಬ್ದಾರಿ ಬೇಕು ನಿಮ್ಗೆ. ಎಷ್ಟೊತ್ತಿಗೆ ಬರ್ತೀರಿ ನೀವು? 11 ಗಂಟೆಗೆ ಬರೋದು ಯಾವಾಗ್ಲೂ ಅಂತ 11 ಗಂಟೆ ಬೇರೆ ಬೇರೆ 2 ಗಂಟೆ ಅರ್ಪಣೆ ಸರ್ಕಾರದ ಅನ್ನ ತಿಂದು ಇವ್ರು ತೇಗ್ತಾ ಇದ್ದಾರೆ. ಹೇಳುದಲ್ಲ, ನನಗೆ ಗೊತ್ತು, ನಾನು ಕಾಯ್ತಾ ಇದ್ದೇನೆ, 1 ತಿಂಗಳಿಂದ ಕಾಯ್ತಾ ಇದ್ದೇನೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಏನು ಅಂತ ಹೇಳಿ. 2 ತಿಂಗಳಿಂದ ಜನ ಇಲ್ಲಿ ಕಾಯ್ತಾ ಇದ್ದಾರೆ ವೇಟಿಂಗ್ ಲಿಸ್ಟ್ ಅಲ್ಲಿ. ಆಪರೇಟರ್ ಇಲ್ಲದ್ರೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ನೀವು ಯಾಕೆ ಅಲ್ಲಿ ಕೂತ್ಕೊಳ್ಳೋದು? ಯಾಕೆ ಆಪರೇಟರ್ ಇಲ್ಲದ್ರೆ ಜನ ಮಾಡಬೇಕು, ನೀರಿಲ್ಲದ ಅಲ್ಲಿಗೆ ಹಾಕ್ಬೇಕು ನಿಮ್ಮನ್ನೆಲ್ಲ. ನೀವು ನನ್ನಲ್ಲಿ ಈ ರೀತಿ ಮಾತಾಡ್ತೀರಲ್ಲ, ಜನರಲ್ಲಿ ಹೇಗೆ ನಿಮ್ಮ ರೆಸ್ಪಾನ್ಸ್ ಇರಬಹುದು? ಎಲ್ಲಿಂದ ಬರ್ದೇವ್ರು? ಎಲ್ಲಿಂದ ಬರ್ದೇವ್ರು? ಎಷ್ಟೊತ್ತಿಗೆ ಬರ್ತೀರಿ ಇಲ್ಲಿಗೆ? ಅಲ್ಲ, ಎಷ್ಟೊತ್ತಿಗೆ ಬರ್ತೀರಿ ಅಂತ ಹೇಳಿ ಗ್ಯಾರಂಟಿ ಬರ್ತೀರಿ? ಯಾವಾಗ್ಲೂ ಬರ್ತಾರೆ ಮೇಲೆ 10 ಗಂಟೆಗೆ ಪಲ್ಲೆ ಮಾಡ್ರೆ ನಿಮಗೆ ಕಂಪ್ಲೇಂಟ್ ಆಗಿ ಬರುತ್ತಾ? 10 ಗಂಟೆ ಬರ್ತೀರಿ ಅಂತ ಬೇರೆ 11 ಗಂಟೆ ನೀವು ಬರ್ತೀರಿ ಅಂತ ನಿಮ್ಮ ಮನೆ ಯಾರು ಹೇಳಿದ್ದು? ನಿಮ್ದು ಎಂತದ್ದು ಕಂಬ ಎಂತದ್ದು ಇಲ್ಲಿ? ಎಂತ ಕೊಡ್ತೀರಿ ಇಲ್ಲಿ? ಅಟೆಂಡೆನ್ಸ್ ಹೇಗೆ? ಬಾಕಿ ಅವರು ಎಲ್ಲಿದ್ದಾರೆ? ಎಷ್ಟು ಜನ ಇದ್ದಾರೆ? ಅಟೆಂಡೆನ್ಸ್ ಪುಸ್ತಕಗಳಿಟ್ಟು ಅಟೆಂಡೆನ್ಸ್ ಪುಸ್ತಕ ನೋಡಿ. ಈ ಸಂದರ್ಭದಲ್ಲಿ ಪುತ್ತೂರು ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಮುಗುಳಿಮನೆ, ವಿಟ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.